ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ರಾಷ್ಟ್ರೀಯ ಮುಷ್ಕರ ಅಂದ್ರೆ ಭಾರತ್ ಬಂದ್ಗೆ ಕಾಸರಗೋಡು ಜಿಲ್ಲೆ ಅಂದ್ರೆ ಕೇರಳ ಭಾಗದಲ್ಲಿ ಒಂದಷ್ಟು ಬಂದ್ನ ವಾತಾವರಣ ಕಂಡು ಬರ್ತಾ ಇದೆ. ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ ಸಂಚಾರ ಸಂಪೂರ್ಣವಾಗಿ ಕೇರಳ ಭಾಗದಲ್ಲಿ ಅಂದರೆ ಕಾಸರಗೋಡು ಭಾಗದಲ್ಲಿ ಸ್ಥಗಿತಗೊಂಡಿದೆ. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಮುಚ್ಚಿವೆ. ಬೆಳಗ್ಗೆ ಆಟೋ ರಿಕ್ಷಾ ಹಾಗೂ ಕೆಲ ಖಾಸಗಿ ವಾಹನಗಳು ರಸ್ತೆಗಿಳಿದರೂ ಕೂಡ ಪ್ರತಿಭಟನಾಕಾರರು ಅದನ್ನು ತಡೆದಿದ್ದಾರೆ. ವಿವಿಧ ಕಾರ್ಮಿಕ ಸಂಘಟನೆಗಳು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸಿದ್ರು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಶಾಲಾ ಕಾಲೇಜುಗಳು ತೆರೆದಿದ್ದು ಹಾಜರಾತಿ ಕಡಿಮೆಯಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಬಹುತೇಕ ಮಂದಿ ನೌಕರರು ಕೆಲಸಕ್ಕೆ ಹಾಜರಾಗಿಲ್ಲ. ಮಂಗಳವಾರವೂ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಮುಷ್ಕರ ನಡೆದಿತ್ತು. ಬುಧವಾರ ಕಾರ್ಮಿಕರ ಮುಷ್ಕರ ನಡೀತಾ ಇರುವುದರಿಂದ ಸತತ ಎರಡನೇ ದಿನವೂ ಕೂಡ ಜನಜೀವನ ಮೇಲೆ ಪರಿಣಾಮ ಬೀರಿದೆ. ಕುಂಬಳೆ, ಉಪ್ಪಳ, ಮಂಜೇಶ್ವರ, ಬದಿಯಡ್ಕ, ಕಾಂಜಂಗಾಡ್ ಹಾಗೂ ಇನ್ನಿತರ ಪ್ರಮುಖ ಸ್ಥಳಗಳಲ್ಲಿ ಮುಷ್ಕರದ ಬಿಸಿ ತಟ್ಟಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕೆಲ ಅಂಗಡಿ ಮುಂಗಟ್ಟುಗಳು ತೆರೆದಿದೆ. ಆದರೆ ಖಾಸಗಿ ವಾಹನಗಳು ಸಂಚಾರವನ್ನು ನಡೆಸ್ತಾ ಇದೆ. ಆದರೆ ಬಸ್ಗಳು ಇಲ್ಲ, ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಇಲ್ಲ, ಅತ್ತ ಕಡೆ ಖಾಸಗಿ ಬಸ್ಸುಗಳು ಕೂಡ ಇಲ್ಲ. ಹಾಗಾಗಿ ಜನಜೀವನ ಸಂಚಾರ ಮಾಡುವಂಥದ್ದೇ ಬಹಳ ಕಷ್ಟ ಆಗಿದೆ. ಅದರಲ್ಲೂ ಕೂಡ ಕೇರಳ ಭಾಗದಲ್ಲಿ ಇದು ತುಂಬ ಎಫೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಒಂದಷ್ಟು ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಕೇರಳ ಭಾಗದಲ್ಲಿ ಬಂದ್ ಆಗುವಂಥದ್ದು ಬಹಳ ಸಹಜ. ಅದರ ಜೊತೆಗೆ ನಿನ್ನೆ ಕೂಡ ಕೇರಳ ಭಾಗದಲ್ಲಿ ಬಂದಿತ್ತು. ಯಾಕೆಂತ ಹೇಳಿದ್ರೆ ಖಾಸಗಿ ಬಸ್ನವರು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅಂದರೆ ಖಾಸಗಿ ಬಸ್ನ ಅನಿರ್ದಿಷ್ಟಾವಧಿ ಮುಷ್ಕರದಿಂದಾಗಿ ನಿನ್ನೆ ಕೂಡ ಕಾಸರಗೋಡು ಭಾಗದಲ್ಲಿ, ಕೇರಳ ಭಾಗದಲ್ಲಿ ಒಂದಷ್ಟು ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಬಸ್ ಸಂಚಾರ ಇಲ್ಲದೆ ಒಂದಷ್ಟು ಸಮಸ್ಯೆಗೆ ಒಳಗಾಗಿದ್ರು. ಇವತ್ತು ಖಾಸಗಿ ಬಸ್ ಮುಷ್ಕರ ಕೂಡ ಇದೆ. ಅದರ ಜೊತೆಗೆ ಭಾರತ್ ಬಂದ್ ಕೂಡ ಇದೆ. ಅದು ಕಾರ್ಮಿಕ ವಿಚಾರಕ್ಕೆ ನಡೀತಾ ಇರುವಂತಹ ಭಾರತ್ ಬಂದ್ ಆಗಿರುವುದರಿಂದ ಕೇರಳ ಭಾಗದಲ್ಲಿ ಸಹಜವಾಗಿಯೇ ಒಂದಷ್ಟು ಹೆಚ್ಚಿನ ಮಟ್ಟದಲ್ಲಿ ಅಲ್ಲಿ ಸಪೋರ್ಟ್ ಸಿಗುತ್ತೆ, ಸಹಕಾರ ಸಿಗುತ್ತೆ ಮತ್ತು ಬಂದ್ ಆಗುತ್ತೆ. ಹಾಗಾಗಿ ಬಸ್ಸುಗಳು ಓಡಾಟ ಇಲ್ಲ. ಬೆಳಗಿಂದಲೇ ಗಮನಿಸಬಹುದು ಒಂದಷ್ಟು ಖಾಸಗಿ ವಾಹನಗಳು ಸಂಚಾರ ಮಾಡ್ತಾ ಇದೆ. ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಓಪನ್ ಇದೆ. ಅದು ಕೂಡ ಗ್ರಾಮೀಣ ಭಾಗದಲ್ಲಿ ಮಾತ್ರ. ಪಟ್ಟಣ ಭಾಗದಲ್ಲಿ ಮಂಜೇಶ್ವರ, ಉಪ್ಪಳ, ಕಾಸರಗೋಡು ಈ ಭಾಗದಲ್ಲೆಲ್ಲ ಕಂಪ್ಲೀಟ್ ಆಗಿ ಬಂದಾಗಿದೆ. ವಾಹನ ಅಂದರೆ ಬಸ್ಸುಗಳ ಸಂಚಾರ ಕಂಪ್ಲೀಟ್ ಆಗಿ ಸ್ಥಗಿತ ಆಗಿದೆ. ಅದು ಕೆಎಸ್ಆರ್ಟಿಸಿ ಬಸ್ಸುಗಳಾಗಿರ್ಬೋದು, ಅಂದರೆ ಕೇರಳ ಸರ್ಕಾರಿ ಬಸ್ಸುಗಳಾಗಿರ್ಬೋದು, ಜೊತೆಗೆ ಖಾಸಗಿ ಬಸ್ಸುಗಳು ಕೂಡ ಸಂಪೂರ್ಣ ಸ್ಥಗಿತ ಆಗಿದೆ. ನಾವು ವಿಡಿಯೋದಲ್ಲಿ ಕೂಡ ಗಮನಿಸಬಹುದು ಒಂದಷ್ಟು ಪಟ್ಟಣಗಳು ಖಾಲಿಯಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಬಂದ್ನಿಂದಾಗಿ ಆ ಭಾಗದ ಜನರು ಒಂದಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಉದ್ಯೋಗಕ್ಕೆ ಹೋಗುವವರಿಗೂ ಕೂಡ ಸಮಸ್ಯೆ ಆಗಿದೆ. ಬಸ್ಗಳಿಲ್ಲದೆ, ವಾಹನಗಳಿಲ್ಲದೆ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಬಂದಾಗ್ತಾ ಇದೆ. ನಿನ್ನೆ ಕೂಡ ಬಂದಾಗಿತ್ತು, ಇವತ್ತು ಕೂಡ ಬಂದಾಗಿದೆ. ಹಾಗಾಗಿ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಸದ್ಯ ಇದು ಕೇರಳ ಭಾಗದ ಚಿತ್ರಣ.